ಕನ್ಯಾನ ಗುರು ಎಜುಕೇಷನ್ ಟ್ರಸ್ಟ್ ಶ್ರೀ ಸರಸ್ವತಿ ವಿದ್ಯಾಲಯದ ವತಿಯಿಂದ ಶ್ರೀ ಸರಸ್ವತಿ ಪ್ರತಿಭಾಸಿರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೆಟ್ಟಪ್ಪಾಡಿ ಸರ್ಕಾರಿ ಪಿಯು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಬಾಲಕೃಷ್ಣರಾವ್ ಅವರು, ವಿದ್ಯಾರ್ಥಿಗಳ ಮೇಲೆ ಹೆತ್ತವರು ಹಾಗೂ ಶಿಕ್ಷಕರು ಭರವಸೆ ಇಟ್ಟುಕೊಂಡಿರ್ತಾರೆ. ಅವುಗಳನ್ನು ಈಡೇರಿಸುವುದು ಮಕ್ಕಳ ಕರ್ತವ್ಯವಾಗಿದೆ ಅಂತ ಹೇಳಿದ್ರು. ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ಬಡವನಾಗಿಯೇ ಸತ್ತರೆ ಅದು ನಿನ್ನ ತಪ್ಪು ಅಂತ ಹೇಳಿ. ಯಾರು ಹುಟ್ಟುವಾಗ ಬುದ್ಧಿವಂತರು ಅಲ್ಲ, ದಡ್ಡರು ಅಲ್ಲ, ಯಾರು ಶ್ರೀಮಂತರಲ್ಲ, ಯಾರು ಬಡವರಲ್ಲ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಹುಟ್ಟಿರಲಿ, ನಮ್ಮ ಪ್ರಯತ್ನ ಇದ್ರೆ ನಾವು ಉತ್ತುಂಗಕ್ಕೆ ಏರ್ತೇವೆ. ಪ್ರೀತಿಯವರ ಎಕ್ಸಾಂಪಲ್ ತಗೊಳ್ಳಿ. ಕನ್ಯಾದಲ್ಲಿದ್ದವರು ಡೆಲ್ಲಿಯಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಅವರ ಪರಿಶ್ರಮ ಅವರಲ್ಲಿ ಕೇಳಿದ್ರೆ ಗೊತ್ತಾಗುವುದು ಎಷ್ಟು ಪರಿಶ್ರಮ ಉಂಟು ಅಂತ ಹೇಳಿ. ಹಾಗೆ ವೀಲ್ ಗ್ರೇಡ್ಸ್ನ ಮಾತು ನಮ್ಮ ಜೀವನಕ್ಕೆ ಯಾವಾಗಲೂ ಕಂಚಿನ ಉರ್ಲಿ ಹೇಳ್ತೇವೆ ನಾವು ಆಡು ಭಾಷೆ. ಅದಕ್ಕೆ ಹೊಡೆದಾಗ ಟೈಮ್ 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 ಶಬ್ದ ಬರ್ತಾ ಇದ್ವಿ. ನಾವು ಹೀಗಿರುವುದಕ್ಕೆ ನಾವೇ ಕಾರಣ. ಗುರು ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ಸರಸ್ವತಿ ವಿದ್ಯಾಲಯದ ಸಂಚಾಲಕರಾದ ಈಶ್ವರ ಪ್ರಸಾದ್ ಅವರು ಮಾತನಾಡಿ, ಸಮಾಜದ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ. ಶಿಕ್ಷಣ ಸಂಸ್ಥೆಯನ್ನ ಬೆಳೆಸುವುದು ಸುಲಭದ ಕೆಲಸವಲ್ಲ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಕೊರತೆಯಾಗದ ರೀತಿಯಲ್ಲಿ ಸಂಸ್ಥೆಯನ್ನ ಬೆಳೆಸಿಕೊಂಡು ಬರಲಾಗ್ತಾ ಇದೆ ಅಂತ ಹೇಳಿದರು. ಇವತ್ತು ನಮ್ಮ ಮಕ್ಕಳ ಸಂಖ್ಯೆ ಸುಮಾರು 350ರಿಂದ ಮೇಲೆ ದಾಟಿದೆ. ಹಾಗೆ 4 ಬಸ್ಗಳನ್ನು ನಾವು ಸಂಸ್ಥೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಮಕ್ಕಳನ್ನ ಕರೆದು ತೆಗೆದು ಹೋಗುವ ವ್ಯವಸ್ಥೆಗೆ ಪೂರಕವಾದ ಬಿಲ್ಡಿಂಗಿನ ವ್ಯವಸ್ಥೆ ಇವತ್ತು ಆಗಿದೆ. ಎಲ್ಲ ವ್ಯವಸ್ಥೆಗಳು ಇವತ್ತು ಶಾಲಾ ಮಟ್ಟದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀವಿ. ನಮಗೆ ವರ್ಷಕ್ಕೆ ಸುಮಾರು ಒಂದು 9 ಲಕ್ಷ ರೂಪಾಯಿ ಕೊರತೆಗಳು ಬರ್ತದೆ. ಯಾಕಂದರೆ ನಮ್ಮ ಫೀಸ್ ಕಡಿಮೆ ಇದೆ. ಹೇಗೆ ಸರಿತೂಗಿಸ್ಬೋದು ಅಂತ ನಿಮಗೆಲ್ಲ ಯೋಚನೆ ಆಗಿರಲಿಕ್ಕೂ ಸಾಕು ಅಥವಾ ಆಗದೇ ಇರಲಿಕ್ಕೂ ಸಾಕು. ಯಾಕಂದರೆ ಕೆಲವರು ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿದವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ 8ರಿಂದ 9 ಲಕ್ಷ ರೂಪಾಯಿ ನಮಗೆ ವರ್ಷಕ್ಕೆ ಕೊರತೆ ಕಾಣ್ತದೆ. ಆದರೆ ನಾವು ಅದನ್ನು ಸರಿದೂಗಿಸಿಕೊಂಡು ಶಾಲೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ. ಇನ್ನು ಗುರು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ವಿಘ್ನರಾಜ್ ಭಟ್ ಅಧ್ಯಕ್ಷತೆ ವಹಿಸಿದ್ದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ನಾವು 5 ಕಿಲೋಮೀಟರ್ 8 ಕಿಲೋಮೀಟರ್ ನಡ್ಕೊಂಡು ಬಂದು ವಾರ್ಷಿಕೋತ್ಸವವನ್ನು ಸಂಭ್ರಮಿಸ್ತಾ ಇದ್ವಿ. ಈಗ ಹಾಗಿಲ್ಲ. ವ್ಯವಸ್ಥೆ ಬದಲಾಗಿದೆ, ನಮ್ಮ ಸಮಾಜ ಬದಲಾಗಿದೆ, ಜನ ಬದಲಾಗಿದ್ದಾರೆ. ಮಕ್ಕಳಲ್ಲಿ ಇರುವ ಟ್ಯಾಲೆಂಟ್, ಪ್ರತಿಭೆಯನ್ನು ಹೊರಸೂಸಿ ಅದನ್ನು ಪೋಷಕರು ಮತ್ತು ಶಾಲಾ ಟೀಚರ್ಗಳ ಮಧ್ಯೆ ಪ್ರದರ್ಶಿಸುವುದೇ ಒಂದು ಮಕ್ಕಳ ಸಂಭ್ರಮ. ಈ ಒಂದು ಶುಭ ಸಮಾರಂಭಕ್ಕೆ ಮುಖ್ಯವಾಗಿ ಮಕ್ಕಳ ಪೋಷಕರು ಅವರನ್ನು ಹೇಗೆ ಪ್ರೋತ್ಸಾಹಿಸುತ್ತಾರೋ ಆಟ ಪಾಠ ಎರಡಕ್ಕೂ ಅದರ ಮೇಲೆ ಅವರ ಅಭಿವೃದ್ಧಿ ಅಥವಾ ಅವರ ಟ್ಯಾಲೆಂಟು ಹೊರಸೂಸಲಿಕ್ಕೆ ಸಾಧ್ಯ. ಶಾಲಾ ಹಳೆ ವಿದ್ಯಾರ್ಥಿನಿ ಸಾಧಕಿ ಸಿಎಸ್ಯುಒ ಪ್ರೀತಿ ಡಿ ಅವರನ್ನ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿನಿ ಅಫ್ರೀನಾ ಬಿ ಅವರನ್ನ ಕೂಡ ಸನ್ಮಾನಿಸಲಾಯಿತು. ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಕರಾಟೆ ಪ್ರದರ್ಶನ, ವಿವಿಧ ನೃತ್ಯಗಳು ಗಮನ ಸೆಳೆಯಿತು. ಸ್ವತಃ ವಿದ್ಯಾರ್ಥಿಗಳೇ ಅಭಿನಯಿಸಿದ ವೀರಮಣಿ ಕಾಳಗ, ಕೃಷ್ಣಲೀಲೆ ಮತ್ತು ಕನಸು ಕಂಡ ಕಂಸ ಯಕ್ಷಗಾನ ನಡೆಯಿತು.
ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಮಧುರಾ ಈಶ್ವರ ಪ್ರಸಾದ್, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಸರಸ್ವತಿ, ಶಿಕ್ಷಕಿ ರೇಣುಕಾ, ಉಮಾ ಪಾರ್ವತಿ, ಟ್ರಸ್ಟಿ ಕುಮಾರಸ್ವಾಮಿ ಭಾಗವಹಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.